ನಿರೀಕ್ಷೆ ನಮ್ಮ ಒಟ್ಟು ಈ ಒಂದು ಹೊಸ ರಸ್ತೆ ಮಾಡುವಂಥದ್ದು ಮತ್ತು ಈ ಅನೇಕ ಕಟ್ಟಡಗಳನ್ನು ತೆರವುಗೊಳಿಸುವುದಕ್ಕೆ ಭಕ್ತರ ಹತ್ರ ತುಂಬ ಗೊಂದಲಮಯವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮತ್ತು ನಮ್ಮ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿ ಪಾವಿತ್ರ್ಯತೆಗೆ ಮತ್ತು ನಂಬಿಕೆಗೆ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ನಾವು ಅಭಿವೃದ್ಧಿ ಕಾರ್ಯ ಮಾಡೋದು 3 ಕಾಯವಾಚ ಮತ್ತು ನಿಮ್ಮ ದೇವಸ್ಥಾನದ ಜೊತೆ ಇರ್ತೇವೆ. ಅಥವಾ ಯಾರಿಗೂ ರಸ್ತೆ ಹೋಗೋದಕ್ಕೆ ಈಗಲೂ ನಾವು ಯಾರು ಅಡ್ಡಿ ಮಾಡುವಂಥ ವಿಷಯಗಳಿಲ್ಲ. ಆದರೆ ಹೊಸ ಒಂದು ಕಾರ್ಯದ ಕೆಲಸ ಮಾಡಿದಾಗ ಅದು ಜನರ ಭಕ್ತರ ಗೊಂದಲಗಳನ್ನು ಸರಿ ಮಾಡಿಕೊಂಡು ಮುಂದುವರಿಸುವಂಥದ್ದು ಸೂಕ್ತ ಇರ್ತದೆ. ಯಾಕಂದರೆ ಅತ್ಯಂತ ಪವಿತ್ರವಾದ ನೀವು ಹೇಳುವಂಥದ್ದಲ್ಲಿ ಸೀಮಾಧಿಪತಿ ಮಾಲಿಂಗೇಶ್ವರನ ವಿವಾದ ಮಾಡಲಿಕ್ಕೆ ಇಷ್ಟಪಡೋದು. ಆ ವಿವಾದ ಆಗದ ರೀತಿಯಲ್ಲಿ ಮಾಡಬೇಕಾಗಿದ್ದ ಕರ್ತವ್ಯ ಜವಾಬ್ದಾರಿ ನಿಮ್ಮದು. ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳು ಮತ್ತು ನಿಮಗೆ ನಾವು ಈ ಮನವಿಯನ್ನು ಕೊಡ್ತಾ ಇದ್ದೇವೆ. ಯಾವುದೇ ವಿವಾದಗಳಿಲ್ಲದೆ ಇದನ್ನು ಕೆಲಸಗಳಾಗಬೇಕು ಅಂತ ಯಾರಿಗೂ ಕೂಡ ಯಾರಿಗೂ ವಿರೋಧ ಇಲ್ಲ, ಮನೆಯವರಿಗೂ ವಿರೋಧ ಇಲ್ಲ, ನಿಮಗೂ ಅಂದರೆ ವ್ಯವಸ್ಥಾಪನೆ ಇದಕ್ಕೂ ಇಲ್ಲ, ಅಭಿವೃದ್ಧಿಗೂ ವಿರೋಧ ಇಲ್ಲ, ಯಾವುದಕ್ಕೂ ಇಲ್ಲ. ಆದರೆ ಇದನ್ನು ನಮ್ಮ ಮನವಿಗಳಲ್ಲಿ ಕೆಲವು ಬೇಡಿಕೆಗಳುಂಟು. ಅದರಲ್ಲಿ ಏನಂದರೆ ಏನು ನಮ್ಮ ಪಾವಿತ್ರ್ಯತೆ, ದೇವಸ್ಥಾನದ ಪಾವಿತ್ರ್ಯತೆ ಮತ್ತು ನಂಬಿಕೆಗಳಿಗೆ ಯಾವುದೇ ಧಕ್ಕೆ ಬಾರದ ರೀತಿಯಲ್ಲಿ ಮತ್ತು ಎಲ್ಲವೂ ಕೂಡ ನಾಳೆ ಅದು ಹಾಗೆ ಆಗಬಾರ್ದಿತ್ತು ಅಂತ ಬರಬಾರ್ದು ಎಲ್ಲಿ ಕೂಡ ಮುಂದಕ್ಕೆ ಕೂಡ ಆ ರೀತಿಯಲ್ಲಿ ನೀವು ಯೋಚನೆ ಮಾಡಿ ಬರಬೇಕು. ಆಯ್ತು. ನಿಮ್ಮ ಮನವಿಯನ್ನು ಸ್ವೀಕರಿಸಿದ್ದೇವೆ. ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸಭೆ ಕರೆದು ಅದನ್ನು ನಿರ್ಣಯ ಹೇಗೆ ಬೇಕು ಅದನ್ನು ನಮ್ಮ ಸಮಿತಿಯ ಸದಸ್ಯರೊಂದಿಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ತೇವೆ. ಮತ್ತು ಈ ರೀತಿ ದೊಡ್ಡ ಒಂದು ಇದು ಮಾಡಿದಾಗ ಒಂದಷ್ಟು ಭಕ್ತಾದಿಗಳ ಸಲಹೆಗಳನ್ನು ತಗೊಳ್ಳೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ನೀವು ಮಾಡೋದಕ್ಕೆ ನಾನು ಹೇಳಿದ್ರೆ ಒಳ್ಳೆ ಕೆಲಸ ಮಾಡೋದಕ್ಕೆ ಅಂದರೆ ದೇವಸ್ಥಾನಕ್ಕೆ ಒಳ್ಳೆ ಕೆಲಸ ನೀವು ಮಾಡಲಿಕ್ಕೆ ಬಂದದ್ದು, ಆದರೆ ಅದು ಜನರಿಗೆ ಅಹಿತ ಆಗಬಾರ್ದು ಅಂತ ನಮ್ಮದು ರಸ್ತೆಯದ್ದು ಬಗ್ಗೆ ಮಾತ್ರ ಅಲ್ಲ, ಗುಡಿಗಳದ್ದು ಅದೆಲ್ಲ ನಮ್ಮದು ಅದರಲ್ಲಿ ಬೇಡಿಕೆಗಳು ಉಂಟು. ಪರಿಗಣಿಸ್ತೇವೆ. ನಾಗನದ್ದು ಉಂಟು, ನವಗ್ರಹದ್ದು ಉಂಟು, ಅಯ್ಯಪ್ಪನದ್ದು ಉಂಟು, ಎಲ್ಲವನ್ನು ಪರಿಗಣಿಸಬೇಕು. ಧನ್ಯವಾದ. ಈಗ ಇವತ್ತು ನಾವು ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಲ್ಲಿ ಒಂದು ಮನವಿಯನ್ನು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಾವು ಮಾಡಿದ್ದೀವಿ. ಅದೇನು ಮನವಿಯಲ್ಲಿ ಏನಿದೆ, ನಮ್ಮ ಮನವಿ ಏನಂತ ಹೇಳಿದರೆ, ಈಗ ಮಹಾಲಿಂಗೇಶ್ವರ ದೇವರ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳನ್ನು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳೆಲ್ಲ ಮಾಡ್ತಾ ಇದ್ದೀರಿ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಾವು ಯಾವುದೇ ವಿರೋಧಕ್ಕಾಗಿ ಇವತ್ತು ಇಲ್ಲಿ ನಮ್ಮ ಮನವಿಯನ್ನು ಕೊಡ್ತಾ ಇಲ್ಲ. ಆದರೆ ಈ ಅಭಿವೃದ್ಧಿಯ ಕಾರ್ಯಗಳ ಜೊತೆಗೆ ಕೆಲವು ಭಕ್ತರನ್ನು ಏನು ಅವರ ಅಭಿಪ್ರಾಯಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಮಾಡೋದಿದ್ದರೆ ಅದು ಇನ್ನೂ ಚೆನ್ನಾಗಿರ್ತದೆ ಅಂತ ಹೇಳುವ ಒಂದು ಅಭಿಪ್ರಾಯನ ನಾವು ಹೇಳ್ತಾ ಇದ್ದೀವಿ. ಅದರ ಒಟ್ಟಿಗೆ ಈಗೇನು ಕೆಲವೊಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ಸಾರ್ವಜನಿಕ ರಸ್ತೆ ಮತ್ತಿತರ ವಿಚಾರಗಳು ಬಂದಾಗ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನದ ಕೆರೆ, ಇವತ್ತು ಪುತ್ತೂರು ಅಂತ ಹೆಸರು ಬರಲಿಕ್ಕೆ ಆ ಕೆರೆಯಿಂದಾಗಿ ಒಂದು ಕಾರಣ ಅಂತ ಹೇಳುವ ಇತಿಹಾಸ ಇದೆ. ಪುತ್ತೂರಾಗಿ ಪರಿವರ್ತನೆ ಆಗಿದ್ದು, ಆದ್ದರಿಂದ ಆ ಕೆರೆಯಂತಹ ಒಂದು ಪವಿತ್ರ ಜಾಗದ ಪಕ್ಕದಲ್ಲಿ ಎಲ್ಲಿಯಾದರೂ ಸಾರ್ವಜನಿಕ ರಸ್ತೆಯೋ ಇನ್ನಿತರ ಏನಾದರೂ ಕಾಮಗಾರಿಗಳಾದಲ್ಲಿ ಕೆರೆಯ ಪವಿತ್ರತೆಗೆ ಅಥವಾ ದೇವಸ್ಥಾನದ ಒಂದು ಪವಿತ್ರತೆಗೆ ಅಡ್ಡಿ ಬರಬಾರದು ಅಥವಾ ಅದಕ್ಕೆ ಧಕ್ಕೆ ಬರಬಾರದು ಎನ್ನುವ ಒಂದು ಕಾಳಜಿಯಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಈಗ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮದು ಬೆಂಬಲ ಇದೆ ಸ್ಪಷ್ಟ. ಆಮೇಲೆ ಇನ್ನೊಂದೇನೆಂದರೆ, ಅಲ್ಲಿ ಒಂದು 24 ಮನೆಗಳಿಗೆ 24 ಕುಟುಂಬಗಳಿಗೆ ಒಂದು ದಾರಿಯ ವಿಚಾರದಲ್ಲಿ ಮಾತಾಡ್ತಾ ಇದ್ದೀವಿ. ನಾವು ಆ 24 ಕುಟುಂಬಕ್ಕೆ ನಮ್ಮ ವಿಶ್ವ ಹಿಂದೂ ಪರಿಷತ್ ಸಂಪೂರ್ಣ ಬೆಂಬಲ ಇದೆ. ಅವರ ದಾರಿಗೆ ನಾವು ಯಾವತ್ತೂ ವಿರೋಧವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ವಿಶ್ವ ಹಿಂದೂ ಪರಿಷತ್ ಪ್ರತಿಯೊಬ್ಬ ಹಿಂದುವಿನ ಮೂಲಭೂತ ಸೌಕರ್ಯಕ್ಕೆ ಬೆಂಬಲವಾಗಿ ನಿಲ್ಲತಕ್ಕಂಥ ಸಂಘಟನೆ. ಆದರೆ ಅವರಿಗೆ ಈ ರೀತಿಯ ಒಂದು ಈ ಬದಿಯಿಂದ ಏನು ಕೆರೆಯ ಪಕ್ಕದಿಂದ ಉದ್ದಕ್ಕೆ ಒಂದು ಸಾರ್ವಜನಿಕ ರಸ್ತೆ ಸಂಪರ್ಕ ಮಾಡುವುದರ ಬದಲಾಗಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ ಅಥವಾ ಆ ಕಡೆಯಿಂದ ಒಂದು ಆಲ್ಟರ್ನೇಟಿವ್ ಏನು ಒಂದು ಬದಲಿ ವ್ಯವಸ್ಥೆ, ಒಂದು ರಸ್ತೆ ಸಂಪರ್ಕವನ್ನು ಮಾಡಬಹುದಾ ಅನ್ನೋದನ್ನು ಚಿಂತನೆಯನ್ನು ಮಾಡಬೇಕಾಗಿದೆ ಅಂತ ನಮ್ಮ ಒಂದು ಆಗ್ರಹ. ಯಾಕಂತ ಹೇಳಿದರೆ ಅವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಾದ್ದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಆದರೆ ಅದಕ್ಕೆ ಬೇರೆ ವ್ಯವಸ್ಥೆಗಳನ್ನು ಮಾಡಬಹುದಾ? ದೇವಸ್ಥಾನದ ಒಂದು ಪವಿತ್ರತೆ ಮತ್ತು ದೇವಸ್ಥಾನದ ಜಾಗ ಇದನ್ನೆಲ್ಲವನ್ನು ಕೂಡ ಪರಿಗಣನೆಯನ್ನು ಇಟ್ಟುಕೊಂಡು ಬೇರೆ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಬಹುದಾ ಅಂತ ಹೇಳುವುದನ್ನು ಕೂಡ ವ್ಯವಸ್ಥಾಪನಾ ಸಮಿತಿಯವರು ಯೋಚನೆ ಮಾಡಬೇಕು. ಅದರ ಜೊತೆಗೆ ಇನ್ನೆಲ್ಲ ರೀತಿಯಲ್ಲಿ ದೇವರ ಸಾನ್ನಿಧ್ಯಗಳು, ನಾಗನ ಸಾನ್ನಿಧ್ಯ ಇರ್ಬೋದು, ಅಯ್ಯಪ್ಪನ ಸಾನ್ನಿಧ್ಯ ಇರ್ಬೋದು, ಇದೆಲ್ಲವನ್ನು ಕೂಡ ಅಭಿವೃದ್ಧಿಪಡಿಸುವ ಸಂದರ್ಭದಲ್ಲಿ ಎಲ್ಲವೂ ಗೊಂದಲ ರಹಿತವಾಗಿ ಸಸೂತ್ರವಾಗಿ ನೆರವೇರಲಿ. ಆ ರೀತಿ ವ್ಯವಸ್ಥಾಪನಾ ಸಮಿತಿಯವರು ಏನು ಕ್ರಮ ಕೈಗೊಳ್ಳಬೇಕು ಅದಕ್ಕೆ ಅಂತ ಹೇಳುವ ಒಂದು ಆಗ್ರಹವನ್ನು ಅಂದರೆ ವಿನಂತಿಯನ್ನು ನಾವು ಈ ಸಂದರ್ಭದಲ್ಲಿ ಮನವಿಯನ್ನು ಕೊಟ್ಟಿದ್ದೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Stay
Introducing the hot and techy Brezza SCNG. Cool new SCNG tech for a cool new generation.